ತುಳುನಾಡಿನ ಸಾಂಪ್ರದಾಯಿಕ ಆಚರಣೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ಯಕ್ಷಗಾನ ಕೋಳಿ ಅಂಗಗಳಿಗೆ ಅನುಮತಿ ನೀಡಬೇಕು ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸದನದಲ್ಲಿ ಧ್ವನಿಯಾದ ಬಳಿಕ ಈ ವಿಚಾರದ ಕುರಿತು ಸಾಕಷ್ಟು ಪರವಿರೋಧ ಚರ್ಚೆಗೆ ಕಾರಣವಾಗಿದೆ. ಮುಖ್ಯವಾಗಿ ಜಿಲ್ಲೆಯ ಉಳಿದ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಬಿಟ್ಟು ಕೋಳಿ ಅಂಕದ ಬಗ್ಗೆ ಶಾಸಕರು ಮಾತನಾಡಿದ್ದಾರೆ ಎಂದು ಉಡುಪಿ ಕಾಂಗ್ರೆಸ್ ಶಾಸಕರನ್ನ ಕಾಲೆಳೆದಿತ್ತು. ಸದ್ಯ ಇದರದ್ದೇ ಮುಂದಿನ ಭಾಗ ಎನ್ನುವಂತೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಅವರು ಕಲ್ಸಂಕ ಸರ್ಕಲ್ ಬಳಿ ಟ್ಯಾಬ್ಲೋ ಕೋಳಿಗಳೊಂದಿಗೆ ಕೋಳಿ ಅಂಕ ಪ್ರದರ್ಶಿಸುವ ಮೂಲಕ ಶಾಸಕರಿಗೆ ಟಾಂಗ್ ನೀಡುವ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಶ್ರೀಯುತ ಅಂಬರೀಶ್ ಅಣ್ಣಯ್ಯವರು ತಮ್ಮ ತಲೆ ಕೂದಲನ್ನು ನೀಡಿಯಾಗಿದೆ. ಈಗ ಅನ್ಸಾರ್ ಅಹಮದ್ ಅವರು ಕೂಡ ತಮ್ಮ ತಲೆ ಕೂದಲನ್ನ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನೀಡುವುದರ ಮೂಲಕ ನಮ್ಮನ್ನ ಪೋಲಿಸಿದ್ದು ಸಾಕು. ಬಾಲ್ ಕಟ್ಟದಿದ್ದಾರ ರಮೇಶ್ ಅಣ್ಣ ಬಾಲ್ ಕಟ್ಟದಿದ್ದಾರೆ.